ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನ ಭೇಟಿ ಮಾಡಿದ ಪ್ರಮೋದ್ ಮುತಾಲಿಕ್ ಪೇಜಾವರ ಶ್ರೀಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವ ಬಗ್ಗೆ ಮಾತುಕತೆ ನಡೆಸಿದ್ದೇನೆ. ಕಾರ್ಯಕರ್ತರಿಗೆ ಟಿಕೆಟ್ ನೀಡುವಂತೆ ನಾಯಕರ ಮನವೊಲಿಸಲು ಪೇಜಾವರ ಶ್ರೀಗಳಿಗೆ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈ ಬಾರಿಯ ರಾಜ್ಯ ಚುನಾವಣೆಯಲ್ಲಿ 25 ಸ್ಥಾನ ಹಿಂದೂ ಕಾರ್ಯಕರ್ತರಿಗೆ ನೀಡಬೇಕು. ಭಾರತೀಯ ಜನತಾ ಪಕ್ಷವನ್ನು ಆಗ್ರಹಿಸಿದ್ದಾರೆ ಪ್ರಮೋದ್ ಮುತಾಲಿಕ್. ಕಾರ್ಯಕರ್ತರು ಶಾಸಕರಾಗಿ ಆಯ್ಕೆಯಾದರೆ ಹಿಂದುತ್ವದ ಬಗ್ಗೆ ಧ್ವನಿ ಎತ್ತುತ್ತಾರೆ, ಹಿಂದುತ್ವಕ್ಕೆ ಆದ್ಯತೆ ನೀಡುತ್ತಾರೆ. ಬಿಜೆಪಿಯಲ್ಲಿ ಹಿಂದುತ್ವದ ಕಾಳಜಿ ಕೊರತೆ ಇದೆ. ಈ ತೊಂದರೆ ನಿವಾರಿಸಲು ಈ 25 ಮಂದಿ ಕಾರ್ಯಕರ್ತರಿಂದ ಸಾಧ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಆಗ್ರಹಿಸುತ್ತೇನೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ನಾವು ನಿಲ್ಲೋದಿಲ್ಲ, ಬಿಜೆಪಿಯವರು ಕೊಡ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಕೊಡದೇ ಇದ್ದರೆ ಆಯಿತು, ನಿಮ್ಮ ಹಣೆ ಬರ ಏನಿದೆ ಅದನ್ನು ಅನುಭವಿಸಿ ಅಂತನ್ನುವಂಥದ್ದು ನಾವು ಹೇಳ್ತೀವಿ. ಇತ್ತೀಚೆಗಿನ ಬೆಳವಣಿಗೆ, ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇಡೀ ರಾಜ್ಯದ ಎಲ್ಲರಿಗೂ ಅಸಮಾಧಾನ ಇದೆ. ಆ ಅಸಮಾಧಾನವನ್ನು ಸರಿಯಾಗಿ ದಿಕ್ಕಿನಲ್ಲಿ ತಗೊಂಡು ಹೋಗೋ ದೃಷ್ಟಿಯಿಂದಲೇ ನಾವು 25 ಸೀಟನ್ನು ಕೊಟ್ಟರೆ ಎಲ್ಲವೂ ಸರಿಯಾಗುತ್ತೆ. ನೀವು ಎಷ್ಟು ಸೀಟ್ ಬೇಕಷ್ಟು ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂ ಸಂಘಟಕರಲ್ಲಿ ಇದೆ ಅಂತನ್ನುವ ನಮ್ಮ ಈ ಬಾರಿಯ ಬರುವಂತಹ ಚುನಾವಣೆಯಲ್ಲಿ 25 ಸೀಟನ್ನು ಬಿಜೆಪಿಯವರು ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ, ಹಿಂದೂ ಸಂಘಟಕರಿಗೆ ಕೊಡಬೇಕು. ಆವಾಗ ಬಳಿಕ ಮಾತನಾಡಿದ ಅವರು, ಕೋಲಾರದ ಮಾಲೂರಿನಲ್ಲಿ ದಲಿತ ಬಾಲಕನಿಗೆ ಬಹಿಷ್ಕಾರ ದಂಡ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ತನ್ನ ಪ್ರತಿಕ್ರಿಯೆ ನೀಡಿದ್ದಾರೆ. ದಲಿತ ಬಾಲಕನಿಗೆ ಹಿಂಸೆ ನೀಡಿರುವುದು, ದಂಡ ಹಾಕಿರುವುದು ಅಕ್ಷಮ್ಯ ಅಪರಾಧ. ದೇವರಿಗೆ ಮಡಿಮೈಲಿಗೆ ಇರೋದಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷದ ಬಳಿಕವೂ ದಲಿತರಿಗೆ ಈ ರೀತಿ ಕ್ರೌರ್ಯ ಹಿಂಸೆ ನೀಡುವುದು ಸರಿಯಲ್ಲ. ದಲಿತ ಬಾಲಕನಿಗೆ ದಂಡ ಹಾಕಿದವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಶಿಕ್ಷಿಸಬೇಕು. ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು. ಹಿಂದೂಗಳಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ನಾನು ಪೇಜಾವರ ಶ್ರೀಗಳೊಂದಿಗೆ ಮಾತನಾಡಿದ್ದೇನೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ನಾವು 6 ವರ್ಷದ ಹಿಂದೆಯೇ ಯಾಸೀನ್ ಭಟ್ಕಳದ ಸಂಬಂಧಪಟ್ಟಾಗ ಅಲ್ಲಿ ಬಂದು ಹೋಗಿದ್ದಾನೆ ಅಂತನ್ನುವಂಥದ್ದು ನಾನು ದಾಖಲೆ ಸಹಿತ ಕೊಟ್ಟಂಥ ಸಮಯದಲ್ಲಿ ಇದೇ ಬಿಜೆಪಿಯವರು ನಿರ್ಲಕ್ಷ್ಯ ಮಾಡಿದರು. ಅವರ ಹೆಂಡತಿ ಮಕ್ಕಳಿಗೆ ಫೀಸ್ ಕೂಡ ದುಡ್ಡಿ ಇವರೆಲ್ಲ ಹಿಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ರುದ್ರೇಶ್ ಅಂತೇಳಿ ಬೆಂಗಳೂರಿನ ಕೊಲೆ ಆಯಿತು, RSS ಅವರ ಹೆಂಡತಿ ಮಕ್ಕಳಿಗೆ ಫೀಸ್ ಕೂಡ ದುಡ್ಡಿ ಇವರೆಲ್ಲ ಹಿಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ರುದ್ರೇಶ್ ಅಂತೇಳಿ ಬಳಿಕ ಮಾತನಾಡಿದವರು, ಕಳೆದ 10 ವರ್ಷಗಳಿಂದ ಹಿಂದುತ್ವದ ಕಾರ್ಯಕರ್ತರು ಕೋರ್ಟ್ಗೆ ಅಲೆಯುತ್ತಿದ್ದಾರೆ. ಹಿಂದೂ ಕಾರ್ಯಕರ್ತರ ನೋವನ್ನು ಪೇಜಾವರ ಶ್ರೀಗಳ ಗಮನಕ್ಕೆ ತಂದಿದ್ದೇನೆ. ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರ ಬಂಧನ ವಿಚಾರವಾಗಿ ಮಾತನಾಡಿದವರು, ಯಾಸೀನ್ ಭಟ್ಕಳ್ ಶಿವಮೊಗ್ಗಕ್ಕೆ ಬಂದು ಹೋದ ಬಗ್ಗೆ 6 ವರ್ಷದ ಹಿಂದೆಯೇ ನಾನು ದಾಖಲೆ ಕೊಟ್ಟಿದ್ದೆ. ಇದೇ ಬಿಜೆಪಿ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿತ್ತು. ಇನ್ನೊಮ್ಮೆ ದಾಖಲೆ ಸಹಿತ ನಾನು ಸುದ್ದಿಗೋಷ್ಠಿ ಮಾಡ್ತೇನೆ. ಅಂದು ನಾನು ಮಾಡಿದ ಆರೋಪಕ್ಕೂ ಈಗಿನ ಘಟನೆಗೂ ಏನು ಸಂಬಂಧವಿದೆ ಎಂದು ಬಹಿರಂಗಪಡಿಸುತ್ತೇನೆ. ಗೃಹ ಸಚಿವರನ್ನು ಭೇಟಿಯಾಗಿ ಅವರ ನಿರ್ಲಕ್ಷ್ಯದ ಬಗ್ಗೆ ಗಮನ ಸೆಳೆಯುತ್ತೇನೆ ಎಂದರು. ನಾವು 6 ವರ್ಷದ ಹಿಂದೆಯೇ ಯಾಸೀನ್ ಭಟ್ಕಳದ ಸಂಬಂಧಪಟ್ಟಾಗ ಅಲ್ಲಿ ಬಂದು ಹೋಗಿದ್ದಾನೆ ಅಂತನ್ನುವಂಥದ್ದು ನಾನು ದಾಖಲೆ ಸಹಿತ ಕೊಟ್ಟಂಥ ಸಮಯದಲ್ಲಿ ಇದೇ ಬಿಜೆಪಿಯವರು ನಿರ್ಲಕ್ಷ್ಯ ಮಾಡಿದರು. ನಾನು ಅದರ ಸಂಬಂಧಪಟ್ಟಾಗ ಪ್ರತ್ಯೇಕವಾದಂಥ ಇನ್ನೊಮ್ಮೆ ದಾಖಲೆ ಸಹಿತ ಈಗಿನ ಸಿಕ್ಕಂಥ ಇವ್ರಿಗೆ ಅವತ್ತು ನಾವು ಹೇಳಿದಂಥದ್ದು ಇದಕ್ಕೆ ಹೇಗೆ ಸಂಬಂಧ ಇದೆ ಅಂತನ್ನೋದು ನಾನು ಇಷ್ಟರಲ್ಲೇ ಪ್ರತ್ಯೇಕವಾದಂಥ ಒಂದು ಪತ್ರಿಕೆ